ಮಂಗಳೂರಿನ ಗ್ರೇಸ್ ಮಿನಿಸ್ಟ್ರಿ ಸೇವಾ ಸಂಸ್ಥೆಯ ವತಿಯಿಂದ ಕ್ರಿಸ್ಮಸ್ ಹಬ್ಬದ ಪ್ರಯುಕ್ತ ಬಡ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನ ಸೇರಿ ಶಾಲಾ ಉಪಯೋಗಿ ವಸ್ತುಗಳ ವಿತರಣಾ ಕಾರ್ಯಕ್ರಮ ಮಂಗಳೂರಿನ ಬಲ್ಮಠದಲ್ಲಿರುವ ಗ್ರೇಸ್ ಮಿನಿಸ್ಟ್ರಿ ಸೇವಾ ಸಂಸ್ಥೆಯಲ್ಲಿ ನಡೆಯಿತು. ಈಗಾಗಲೇ ಸಮಾಜ ಸೇವೆಯಲ್ಲಿ ತೊಡಗಿಸಿಕೊಂಡಿರುವ ಮಂಗಳೂರಿನ ಗ್ರೇಸ್ ಮಿನಿಸ್ಟ್ರಿ ಸೇವಾ ಸಂಸ್ಥೆ ಕ್ರಿಸ್ಮಸ್ ಪ್ರಯುಕ್ತ ಬಡ ವಿದ್ಯಾರ್ಥಿಗಳ ಶಿಕ್ಷಣಕ್ಕೆ ಸಹಾಯ ಹಸ್ತ ಚಾಚಿದೆ. ದೇಶದ ಭವಿಷ್ಯದ ಪ್ರತಿಭಾನ್ವಿತ ವಿದ್ಯಾರ್ಥಿಗಳನ್ನು ರೂಪಿಸುವ ದೃಷ್ಟಿಯಿಂದ ಈ ಸಂಸ್ಥೆ ಪ್ರತಿ ತಿಂಗಳು ಬಡ ವಿದ್ಯಾರ್ಥಿಗಳಿಗೆ ಮಾಸಿಕ ವಿದ್ಯಾರ್ಥಿ ವೇತನ ನೀಡುತ್ತಾ ಬಂದಿದೆ. ಮಂಗಳೂರಿನ ಬಲ್ಮಠದ ಸಲ್ಡಾನಾ ಬಿಲ್ಡಿಂಗ್ನ 2ನೇ ಮಹಡಿಯಲ್ಲಿರುವ ಗ್ರೇಸ್ ಮಿನಿಸ್ಟ್ರಿ ಸೇವಾ ಸಂಸ್ಥೆಯಲ್ಲಿ ಸಮಾರಂಭವನ್ನು ಹಮ್ಮಿಕೊಳ್ಳಲಾಗಿತ್ತು. ಕ್ರಿಸ್ಮಸ್ ಹಬ್ಬ ಆಚರಣೆ ಮತ್ತು ಬಡ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನ ಸೇರಿ ಶಾಲಾ ಉಪಯೋಗಿ ವಸ್ತುಗಳ ವಿತರಣಾ ಕಾರ್ಯಕ್ರಮ ನಡೆಯಿತು. ಈ ಸಂದರ್ಭ ಮಾತನಾಡಿದ ಸಂಸ್ಥೆಯ ಸ್ಥಾಪಕರಾದ ಡಾಕ್ಟರ್ ರೆವರೆಂಡ್ ಆಂಡ್ರ್ಯೂ ರಿಚರ್ಡ್ ಅವರು, ಪ್ರತಿಭಾನ್ವಿತ ವಿದ್ಯಾರ್ಥಿಗಳನ್ನು ರೂಪಿಸುವ ದೃಷ್ಟಿಯಿಂದ ಗ್ರೇಸ್ ಮಿನಿಸ್ಟ್ರಿ ಸಂಸ್ಥೆ ಪ್ರತಿ ತಿಂಗಳು ವಿದ್ಯಾರ್ಥಿ ವೇತನವನ್ನು ನೀಡುತ್ತಾ ಬಂದಿದೆ. ಮಾತ್ರವಲ್ಲದೆ ಇನ್ನು ಮುಂದಿನ ದಿನಗಳಲ್ಲಿ ಈ ರೀತಿಯ ಹೆಚ್ಚಿನ ಸಮಾಜ ಸೇವಾ ಕಾರ್ಯವನ್ನ ಮಾಡಲಿದೆ. ಇನ್ನು ಈ ಸಂಸ್ಥೆ ಈಗಾಗಲೇ ಜಿಲ್ಲೆಯ ಜನರಿಗೆ ವಿವಿಧ ರೀತಿಯ ಸೇವಾ ಕಾರ್ಯಗಳನ್ನು ಮಾಡುತ್ತಿದ್ದು ಇನ್ನಷ್ಟು ಉನ್ನತ ಕಾರ್ಯಗಳ ಯೋಜನೆ ರೂಪಿಸಿದೆ ಎಂದವರು ಹೇಳಿದರು. 50 ಮಕ್ಕಳಿಗೆ ಮಾಸಿಕ ವಿದ್ಯಾರ್ಥಿ ವೇತನವನ್ನು ಕೊಡೋದರಲ್ಲಿ ಈ ಒಂದು ಸಂಸ್ಥೆ ಯಶಸ್ವಿಯಾಗಿದೆ. 2 ಮಕ್ಕಳಿಂದ ಆರಂಭವಾದಂಥ ಈ ಒಂದು ಸೇವೆ ಇವತ್ತು 50 ಮಕ್ಕಳಿಗೆ 1ನೇ ಕ್ಲಾಸಿಂದ ಡಿಗ್ರಿ ಕಾಲೇಜಲ್ಲಿ ಓದುವ ಮಕ್ಕಳಿನವರೆಗೂ ಈ ಒಂದು ಸೇವೆಗೆ ಮಕ್ಕಳಿಗೆ ಅನುಗುಣವಾಗುವಂಥ ಸಹಾಯ ಕೊಡ್ತಾ ಇದೆ. ಅವರವರ ಬ್ಯಾಂಕ್ಗಳಿಗೆ ಅಕೌಂಟ್ಗೆ ಹೋಗಿ ದುಡ್ಡು ಬೀಳ್ತಾ ಇದೆ. ತುಂಬ ಸಂತೋಷ. ಯಾಕಂದರೆ ವಿದ್ಯಾಭ್ಯಾಸ ಇವತ್ತು ತುಂಬ ಒಂದು ದೊಡ್ಡ ಆಶಾಕಿರಣವನ್ನು ವಿದ್ಯಾರ್ಥಿಗಳನ್ನ ಮೂಡಿಸ್ಬೇಕನ್ನೋದೇ ಈ ಒಂದು ಗ್ರೇಸ್ ಮಿನಿಸ್ಟ್ರಿಯ ಒಂದು ಮುಖ್ಯ ಉದ್ದೇಶ. ಮನುಷ್ಯರಿಗೆ ಆಸ್ತಿ ಇರ್ಬೋದು, ಅಂತಸ್ತುಗಳಿರ್ಬೋದು, ಆದರೆ ವಿದ್ಯಾಭ್ಯಾಸ ಅನ್ನೋದು ಇಲ್ಲ ಅಂದರೆ ಅದು ಬಹಳ ಒಂದು ದುಃಖಕರವಾದ ಒಂದು ಸಮಸ್ಯೆ. ಇವತ್ತು ಎಷ್ಟೋ ಜನ ಈ ಒಂದು ಸಂಸ್ಥೆಗೆ ಬಂದು ನಮ್ಮ ಮಕ್ಕಳಿಗೆ ಓದಿಸೋಕ್ಕಾಗಲ್ಲ ಅಂತ ಹೇಳಬೇಕಾದ್ರೆ ನನಗೆ ತುಂಬ ದುಃಖ ಆಗೋದು. ನನ್ನ ಜೀವನದಲ್ಲಿ ಕೂಡ ಒಂದು ಕಾಲದಲ್ಲಿ ವಿದ್ಯಾಭ್ಯಾಸಕ್ಕಾಗಿ ನನ್ನ ತಂದೆ ತಾಯಿಗಳಿಗೆ ಓದಿಸುವಂಥ ಒಂದು ಶಕ್ತಿ ಅವರಿಗೆ ಇರಲಿಲ್ಲ. ಇದೇ ವೇಳೆ ಸಂತ ಕ್ಲಾಸ್ ಮೂಲಕ ಮಕ್ಕಳಿಗೆ ಚಾಕ್ಲೇಟ್ ಹಾಗೂ ಉಡುಗೊರೆಗಳನ್ನು ವಿತರಿಸಲಾಯಿತು. ಕಾರ್ಯಕ್ರಮದಲ್ಲಿ ಸಂಸ್ಥೆಯ ಕಾರ್ಯದರ್ಶಿ ಐಸಕ್ ರಿಚರ್ಡ್, ಸಂಸ್ಥೆಯ ಕೋಶಾಧಿಕಾರಿ ಪ್ರಮೀಳಾ, ಸಂಸ್ಥೆಯ ಸದಸ್ಯೆ ಅನಿತಾ ಮತ್ತಿತರರು ಉಪಸ್ಥಿತರಿದ್ದರು. ನಾಗೇಶ್ ಕಾವೂರು, ವಿ4 ನ್ಯೂಸ್ 24/7 ಮಂಗಳೂರು.